ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತ ಮೋಕೆಡೆದುಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಿಲ್ನ ಶುರು ಮಲ್ತೊಂದುಲ್ಲ. ಸುದ್ದಿಗೊಂಚಿಲ್ಗೆ ಸ್ವಾಗತ. ಮೋಹನ್ ರಾಜ್ ಕಣ್ಣೀರ್ ತೋಟ ಮಾಲಕತ್ವದ ಸತ್ವ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕುಡ್ಲದ ಬೀವಿಂಗ್ ಮಂಗಳ ಶಾಪಿಂಗ್ ಆರ್ಕಿಡ್ದ ಸುಡುತ ಮಾಲಿಗೆಡು ಬುಧವಾರ ಉದಿಪನಾತಂಡು. ಮೋಹನ್ ರಾಜ್ ಕಣ್ಣೀರ್ ತೋಟ ಮಾಲಕತ್ವದ ಸತ್ವ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕುಡ್ಲದ ಬೀವಿಂಗ್ ಮಂಗಳ ಶಾಪಿಂಗ್ ಆರ್ಕಿಡ್ದ ಸುರುತ ಮಾಳಿಗೆಡು ಬುಧವಾರ ಕಾಂಡೆ ಉದಿಪನಾಡು. ಸೋಮೇಶ್ವರ ದೇವಸ್ಥಾನದ ಅರ್ಚಕರು ಶ್ರೀ ಮಧ್ವೇಶ್ ಭಟ್ರು ಗಣಹೋಮದ ವೈದಿಕ ವಿಧಿಗಳನ್ನು ನಡಪಾತ್ಕೊರಿಯರು. ಲಕ್ಷ್ಮೀಯೇ ನಮಃ ಸರಸ್ವತ್ಯೇ ನಮಃ ತಂಡಲವತ್ಯೇ ಕುಸುಮ ದರ್ವಾಕ್ಷ ಓಂ ಭೌರವಸ್ವರೋಂ ಶಾಂತಿಕೋ ಕರ್ಮಾಣಿ ಬಲವತ್ಕರನಾಮಾನಗ್ನಿಂ ಸ್ತಂಡಲವತ್ಯೇ ದೃಷ್ಟಾ ಭಜಾಮ ಬ್ರಹ್ಮಜ್ಞದೇ ನಮಃ ಬಲವತ್ಕರನಾಮಾನಗ್ನಿಂ ಸ್ತಂಡಲವತ್ಯೇ ಪ್ರತಿಷ್ಠಾ ಭಜಾಮ ಪ್ರೋಕ್ಷಿತ ಇಂಧನ ಕೃತಂ ತಮಂದೇ ಕುಮತಿ ಕುಮ್ಮದರ ಶ್ರೀಮನ್ಮಕಂಠೇ ರವಂ ಓಂ ಉಗ್ರಂ ವೇ ಮಹಾವಿಷ್ಣುಂ ಜಲಂಧಂ ಸರ್ವೋಂ ನರಸಿಂಹಂ ಭೀಷಣಂ ಭದ್ರಂ ರಥ್ಯಂ. ಓಂ ಉಗ್ರಂ ವೇ ಮಹಾವಿಷ್ಣುಂ ಜಲಂಧಂ ಸರ್ವೋಂ ಭದ್ರಂ ರಥ್ಯಂ. ಓಂ ಉಗ್ರಂ ವೇ ಮಹಾವಿಷ್ಣುಂ ಜಲಂಧಂ ಸರ್ವೋಂ ನರಸಿಂಹಂ ಭೀಷಣಂ ಮಹಾವಿಷ್ಣುಂ ಜಲಂಧಂ ಸರ್ವೋಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ವಸ್ತಸ್ವಾಹ. अहिर्मुद्यर्षहे अनुष्टप्यन्दः श्री सुदर्शन महाविष्णुर्देवत यजमानस्य नूतन विवाहार्क्ष समस्तबाधितपरिहारार्थं भूकन्नडाख्यर्वाशान् खण्डनमस्तुभ्यः सदा कार्यप्राप्तिं भविष्यत्कारो नाना ರೀತಿಯಾದ ಆರೋಗ್ಯ ಜೀವನದಲ್ಲಿ ಮಾತ್ರ ಕಷ್ಟಗಳು ತಾಪತ್ರಯನ ಕೂಡ ದೂರ ಮಕ್ಕಳು ಮನೋಕಾಮನಿಷ್ಠಾರ್ಥನ ಹೊರ ಕೈಗೂಡಾಲ್ಪಟ್ಟು ನೂತನವಾದ ಈ ಕಟ್ಟಡ ವ್ಯವಹಾರ ಕ್ಷೇತ್ರದ ಸಮಸ್ತೆ ಬಾಧೆಗಳು ಶ್ರಾವಣ ಅನೇಕ ವಾಸ್ತುತ್ಯಾದಿ ಮಾತೃಭೂಷಣ್ ಗಣಪತಿ ದೇವರು ದೂರ ಮಂತದ್ದು ಭವಿಷ್ಯತ್ ಕಾಲವೇನ ವಿವಾಹ ಕ್ಷೇತ್ರವು ಎರಡು ರೀತಿಯಾದ ಸತ್ಯೇದ ಪ್ರಾಪ್ತಿಯಾದ ವಿಪುಲ ಧನಗಣಗಾದ ಲಕ್ಷ್ಮಿ ಸಂಪತ್ತುದ ಅಧಿದೇವತೆಯ ಅಂಚಿತೆ ಸಮುದ್ರರಾಜ ಮಗಳಾಂಚಿತ ಲಕ್ಷ್ಮೀದೇವಿ ನಾರಾಯಣಿ ಮಾತೃ. ಕಾರ್ಯಕ್ರಮದ ಪಾಲ್ಪಡೆಯನ ಬ್ಯೂಟಿ ಪ್ಲಾನರ್ ದ ಮಾಲಕಿರು ಶ್ರೀ ಜಗದೀಶ್ ಸೋಮೇಶ್ವರ ಶ್ರೀ ಮೋಹನ್ ರಾಜ್ ಕಣ್ಣೀರ್ ತೋಟರೆನ ಮಾಲಕತ್ವಡು ಸತ್ವ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಶುಭಾರಂಭ ಆತಂಡು. ಇನ್ನದ ಪ್ರಯೋಜನನು ಮಾತೆಲ್ಲ ಪಡೆಯೋನಡು ಪಂಡದ ತೆರಿಪಾದ ಸಂಸ್ಥೆಗೂ ಶುಭ ಹಾರೈಸಿರು. ಶ್ರೀಯುತ ಮೋಹನ್ ರಾಜ್ ಕಣ್ಣೀರ್ ತೋಟ ಮೆರ್ನ ಮಾಲಕತ್ವಡು ಇನ್ನಿತ ದಿನ ಸತ್ವ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಇನಿ ಶುಭಾರಂಭ ಆತಂಡು. ಈ ನೇತ ವಿಷಯ ಈ ಒಂಜಿ ಚಿಟ್ಸ್ ದ ಸತ್ವ ಚಿಟ್ಸ್ ದ ಬೆನಿಫಿಟ್ಸ್ನ ಮಾತಿರ್ಲ ದೆತ್ತೊಂಡು ಪಂಡದ ವಿನಂತಿ ಅಂಚನೆ ಎಂಕಲ ಮಾತಿರ್ನಲ್ಲ ಶುಭ ಹಾರೈಕೆ ಮೋಹನ್ ರಾಜ್ ಕಣ್ಣೀರ್ ತೋಟರಿಗೆ. ತನ್ನ ಮಾಲಕತ್ವಡು ಸತ್ವ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ದ ಎರಡನೇ ಸಂಸ್ಥೆ ಮಂಗಳ ಶಾಪಿಂಗ್ ಆರ್ಕಿಡ್ ದ ಸುರುತ ಮಾಳಿಗೆಡು ಶುರುವಾತಂಡು. ಇನ್ನದ ಪ್ರಯೋಜನನು ನಿಕ್ಲು ಮಾತಿರ್ಲ ಪಡೆಯೋನಡು ಪಂಡದು ಸಂಸದ ಮಾಲಕಿರು ಮೋಹನ್ ರಾಜ್ ಕಣ್ಣೀರ್ ತೋಟ ಕೇನೊಂಡೇರು. ಇನಿ ಎನ್ನ ಈ ಮಾಲಕತ್ವಡು ಒಂದು ಎರಡನೇ ಸಂಸ್ಥೆ ಸತ್ವ ಚಿಟ್ಸ್ ನೀನು ನಿಕ್ಲ ಪೂರ ಏನು ಎಂಚಿನ ಪಡ್ಕೊಂಡ ಈ ಸ್ಕೀಮ್ ನಿಕ್ಲು ಸೇರಿದು ನೀನು ಸದ್ಬಳಕೆ ಮಲ್ಪಡು ಪಂಡದು ಯಾರು ನಿಕ್ಲ ಪೂರ ವಿನಂತಿ ಮಾಡ್ತೊಂದುಲ್ಲೆ. ಶ್ರೀಮತಿ ಮಮತಾ ಮೋಹನ್ ರಾಜ್ ಜೋಕ್ಲು ಕ್ಷಿತಿಜ್ ರಾಜ್ ಪೃಥ್ವಿರೇಖಾ ಕಾರ್ಯಕ್ರಮದ ಮುತಾಲಿಗೆಡಿದ್ದೇರು. ಪವನ್ ಎಸ್ ಪ್ರಸಾದ್ ವೈದ್ಯಮನೆ ಹರಿಯಪ್ಪ ಸಾಲ್ಯಾನ್ ಕಾರ್ಯಕ್ರಮದ ಪಾಲ್ಪಡೆದಿದ್ದೇರು. ಸುದ್ದಿಗೊಂಚಿಲ್ಗೆ ಸ್ವಾಗತ. ನೈಜೀರಿಯಾದ ಕಾನು ಪನ್ಪಿನ ರಾಜ್ಯಡು ಕರ್ನಾಟಕ ಸಂಘದ ಮುತಾಲಿಕೆಡು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಾರು. ಇಂದೆತ ಒಂಜಾತು ಚಿತ್ರಣಲು ಮೂಲುಂಡು. ನೈಜೀರಿಯಾದ ಕಾನು ಪನ್ಪಿನ ರಾಜ್ಯಡು ಮಾತಾ ಕನ್ನಡಿಗೇರಿನ ಒಟ್ಟು ಸೇರಾದು ಕರಿನ ವರ್ಷ ಜನವರಿ 14 ಮಕರ ಸಂಕ್ರಮಣದ ದಿನ ಉದಿಪನಾಯಿನ ಕರ್ನಾಟಕ ಸಂಘದ ಮುತಾಲಿಕೆಡು ಈ ಸರ್ತಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಾರು. ಹಿರಿಯರಿರ್ದು ದೀಪ ಪ್ರಚುರಣೆ ಧ್ವಜಾರೋಹಣ ನಡೆತಲು.
ಧ್ವಜ ಪ್ರಣಾಮ. शुभं करोति कल्याणम् आरोग्यं धनसम्पदा मम बुद्धि प्रचोदयात् दीपज्योतिर्नमोऽस्तु ते दीपज्योतिर्जनार्दन दीपज्योतिर्परब्रह्म दीपज्योतिर्नारायण दीपो हरति पापानि ಪ್ರಾತದೀಪೋ ನಮೋಸ್ತುತೇ. ಈ ಪೊರ್ತು ಕನ್ನಡದ ಬಗೆಟ್ ಗಾಯನ ಪುಟಾಣಿಲಿರ್ದು ಛದ್ಮವೇಷ ನೃತ್ಯ ವೈವಿಧ್ಯ ನಡೆತದೆ. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ಹಿಂದೆ ರಾವಣ ತಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಲ್ಲಿಗೆ ಕೊಡಗಿನ ಕಾಡಿನ ಶೇನು ಪ್ರೀತಿ ಸುರಿಸೋ ಚಿಲುಮೆನು ಜೀವಕಳು ದೈವಕಳು ಪರ್ವಗಳು ಸಿದ್ಧಗಳು ಪ್ರಾಣ ಕೊಡುಗೆ ಇನ್ನೆಲ್ಲ ಜಗನ್ನಾಥ ನುಡಿಗೆ ಇನ್ನೆಲ್ಲ ಜಗನ್ನಾಥ ನುಡಿಗೆ ಶ್ರೀ ಶರತ್ ಶೆಟ್ಟಿ ಕನ್ನಡಡು ಕನ್ನಡ ನಾಡು ನುಡಿತ ಹಿರಿಮೆ ಹಿನ್ನೆಲೆ ತೆರಿಪಾಯರು. ಹುಟ್ಟಬೇಕು ಆಕಸ್ಮಿಕ ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂಥದ್ದು. ಹೇ ಮಧು ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಬಿಟ್ಟಿದರೆ
ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿ ಓಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ವಿಧಿ ಅಲದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಹುಟ್ಟಿದ್ದು ಜಟಕ ಬಂಡಿ ಇದು ವಿಧಿ ಓಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿ ಓಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ಆಡಿಸುವ ಬಂಡಿ ಕೇಶವ ಶ್ರೀಧರ್, ಸುಜಿತ್, ಡಾಕ್ಟರ್ ಶ್ರಾವ್ಯ ಶೆಟ್ಟಿ ಸೇರಿದಂತೆ ಪ್ರಮುಖರು ಪಾಲ್ಪಡೆದಿದ್ದರು. ಸುದ್ದಿಗೊಂಚಿಲ್ಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ ಅಟನೆ ಮಲ್ತಿನ ನೂತನ್ಮ ದಿನಲೆದ ಸಂಧ್ಯಾ ಭಜನೋತ್ಸವಗ್ ಅಂಗಡ ಬೈಯಡು ಚಾಲನೆ ಕೊಡಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡಪೆರುಂಡು. ಇದರ ಅಂಗವಾದ ನೂತನ್ಮ ದಿನಕ್ಲೆದ ಸಂಧ್ಯಾ ಭಜನೋತ್ಸವನ ಅಟನೆ ಮಲ್ದಿತದ ಅಂಗಾರ ಬೈಯಡು ಚಾಲನೆ ಕೊರಿಯರು. ಕಂಕನಾಡಿ ಗರೋಳಿ ಕ್ಷೇತ್ರದ ಅಧ್ಯಕ್ಷರು ಶ್ರೀ ಕೆ ಚಿತ್ತರಂಜನ್ ದಂಪತಿಲು, ಪುರೋಹಿತರು ಲೋಕೇಶ್ ಶಾಂತಿ, ಪುರೋಹಿತರು ಗಂಗಾಧರ್ ಶಾಂತಿ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ದಂಪತಿಲು, ಬ್ರಹ್ಮಕಲಶೋತ್ಸವ ಮಹಿಳಾ ಸಮಿತಿ ಅಧ್ಯಕ್ಷರು ಶ್ರೀಮತಿ ಪ್ರಮೀಳಾ ವಿಜಯ್,
ಕ್ಷೇತ್ರದ ಹಿರಿಯರು ಶ್ರೀಮತಿ ವಾರಿಜಾ ಲಿಂಗಪ್ಪ ಪೂಜಾರಿ, ಶ್ರೀ ಈಶ್ವರ್ ಕಣ್ಣೀರ್ತೋಟ ಮೊಕಲು ತುಡರ್ ಬಳಗಾಯರು. ವಕ್ರತುಂಡ ಮಹಾಕಾಯ ಸೂರ್ಯ ಶರಣ್ಯೇ ತ್ರಯಂಬಕೆ ನಾರಾಯಣೇ ನಮೋಸ್ತುತೇ. ಗುರು ಬ್ರಹ್ಮ ಗುರು ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತೆರಗಳ ರೂಪವನ್ನು ತಾನು ಧರಿಸಿ ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಲು ಮಾತಾಡಿದ ಅವಿರ್ದು ಬೊಕ್ಕ ಬಜಾಲ್ ಷಣ್ಮುಖ ಪ್ರಿಯ ಭಜನಾ ತಂಡಲಿರ್ದು ಭಜನಾ ಕಾರ್ಯಕ್ರಮ ನಡೆದಲು. ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅರ್ಚಕರು ಭವಾನಿ ಶಂಕರ್ ಶಾಂತಿ ಮುತಾಲಿಕೆಡಿದ್ದರು. ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಸೇವಾ ಸಮಿತಿ, ಆಡಳಿತ ಸಮಿತಿ, ಮಹಿಳಾ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುದ್ದಿಗೊಂಚಿಲ್ಗೆ ಸ್ವಾಗತ. ಉಳ್ಳಾಲ ತಾಲೂಕು ವ್ಯಾಪ್ತಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ತಂದುಪ್ಪುಣ ಬಡ ಜೋಕ್ಲನ ಶಿಕ್ಷಣ ಬೊಕ್ಕ ಅಭಿವೃದ್ಧಿಗಾದ ಯಾದವ ಕೋಣಾಜಯಡನ ನೇತೃತ್ವಡ್ ಸಮಿತಿದ ಸದಸ್ಯರನ ಸಗಾಯಡ್ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಉದಿಪನ ಕಾರ್ಯಕ್ರಮ ಕೋಣಾಜ ಕುಂಟಲಗುಡಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಡ್ ಬುಧವಾರ ನಡೆದಿದೆ. ಉಳ್ಳಾಲ ತಾಲೂಕು ವ್ಯಾಪ್ತಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಡ್ ಕಲ್ತೊಂದುಪ್ಪುನ ಬಡ ಜೋಕ್ಲಿನ ಶಿಕ್ಷಣ ಬೊಕ್ಕ ಅಭಿವೃದ್ಧಿಗಾದ ಯಾದವ ಕೋಣಾಚೇರ್ನ ನೇತೃತ್ವಡ್ ಸಮಿತಿ ಸದಸ್ಯರ್ನ ಸಗಾಯಾರ್ಥವಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಉದಿಪನ ಲೇಸು ಕೊಣಾಜಿ ಕುಂಟಲಗುರಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಡು ಬುಧವಾರ ಕಾಣೆ ನಡೆತಂಡು. ಕೊಣಾಜಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುತ್ತಪ್ಪಾಡಿ ಅಂಬೇಡ್ಕರನ ಭಾವಚಿತ್ರಗೂ ಪುಷ್ಪಾರ್ಚನೆ ಮಂತದು ತುಡರ್ ಬೆಳಗಾಯರು.
ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪುದರಡು ಬಡ ಜೋಕ್ಲಿನ ಶಿಕ್ಷಣಗಾದ ವಿದ್ಯಾನಿಧಿ ಸಮಿತಿನ ಶುರು ಮಾಡಿದರು. ದುಂಬದ ದಿನೊಕ್ಲೆಡು ದಂಕ್ಲಿನ ಇಲಾಖೆಡ್ದು ಬೊಕ್ಕ ವೈಯಕ್ತಿಕವಾದ ಸಹಕಾರ ಮಲ್ಪೆ. ನಿಕ್ಲಿನ ಈ ಸಮಿತಿ ಮಾದರಿ ಸಮಿತಿ ಆವಡ್ಪಣದು ಹಾರೈಸಿರು. ದಿನಮಾನಗಳಲ್ಲಿಯೂ ಕೂಡ ತಮ್ಮ ಒಂದು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ವಿದ್ಯಾನಿಧಿ ಸಮಿತಿಯನ್ನು ಮಾಡಿದಿರಲ್ಲ, ಇದು ಯಶಸ್ವಿಯಾಗಲಿ. ಯಾಕೆ ಅಂದರೆ ನಾವು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಜಾತಿಗಳ ಧರ್ಮಗಳ ಒಂದು ಹೆಸರಿನಲ್ಲಿ ಸಮಿತಿಗಳಾಗ್ತವೆ, ಸಂಘಗಳಾಗ್ತಾ ಇದ್ದಾವೆ ವಿನ ಬಡ ಮಕ್ಕಳ ಕುರಿತಾಗಿ ಇಂತಹ ಯೋಜನೆಗಳು ಇತ್ತೀಚಿನ ಯುವ ಜನಾಂಗದಲ್ಲಿ ಅತ್ಯಂತ ಕಡಿಮೆ ಆಗ್ತಾ ಇದೆ. ಇದರೊಟ್ಟಿಗೆ ಈ ಒಂದು ವಿಶೇಷವಾಗಿ ಏನು ನೀವು ಮಾಡಿದ್ದೀರಾ, ಇದಕ್ಕೆ ನಾವು ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಜೊತೆಯಲ್ಲದೆ ನಮ್ಮ ವೈಯಕ್ತಿಕವಾಗಿಯೂ ಕೂಡ ನಾವು ನಿಮ್ಮ ಜೊತೆಯಲ್ಲಿರ್ತೇವೆ. ನಮ್ಮ ಕೈಲಾದಷ್ಟು ದೇವರು ನೀಡಿದಂಥ ನಮ್ಮ ಒಂದು ಇದರಲ್ಲಿ ತಮಗೂ ಕೂಡ ನಾವು ಇಂಥ ಸಮಿತಿಗೆ ನಾವು ಸಹಾಯಾರ್ಥ ಮಾಡ್ತೇವೆ ಅಂತ ಹೇಳ್ತಾ, ಇನ್ನೂ ಇಂಥ ಹಲವಾರು ಕಾರ್ಯಕ್ರಮಗಳು ನಡೀಲಿ, ಮಾದರಿಯಾಗಲಿ ನಿಮ್ಮ ಒಂದು ಸಮಿತಿ ಅಂತ ಹೇಳ್ತಾ ಕೊಣಾಜಿ ಸಿಆರ್ಪಿ ರೆಹನಾ ಪಾತೆರೊಂದು ಸರಕಾರಿ ಶಾಲೆಲಿಡ್ ಕಲ್ಪುನ ಬಡ ಚೋಕ್ಲಿನ ಶಿಕ್ಷಣದ ಅಭಿವೃದ್ಧಿಗಾದ ಈ ಸಮಿತಿ ಪುಟ್ಟುದುಂಡು. ನಿಕ್ಲಿನ ಉದ್ದೇಶ ಈಡೇರಡು ಜಿಲ್ಲೆ ಬೊಕ್ಕ ರಾಜ್ಯಡು ನಿಕ್ಲಿನ ಸಮಿತಿ ಪುದರ್ ಪಡೆಯೋಡು ಪಣದ ಹಾರೈಸಿರು. ಸಂವಿಧಾನ ಶಿಲ್ಪಿಯಾಗಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ವಿದ್ಯಾನಿಧಿ ಸಮಿತಿ ಎಂದು ಇದು ಉದ್ಘಾಟನೆ ಆಗಿದೆ. ಏನಂತ ಹೇಳಿದ್ರೆ ಇದರ ಮುಖ್ಯ ಉದ್ದೇಶ ನಮ್ಮ ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಅನುದಾನಿತ ಶಾಲೆ ಆಗಿರ್ಬೋದು, ಇಲ್ಲಿಯ ಶಾಲಾ ವಿದ್ಯಾರ್ಥಿಗಳಿಗೆ ಅಂದರೆ ಬಡ ಮಕ್ಕಳಿಗೆ ಶಿಕ್ಷಣ ಹಾಗೂ ಅವರ ಅಭಿವೃದ್ಧಿಗಾಗಿ ಈ ಒಂದು ಸಮಿತಿಯು ಉದ್ಘಾಟನೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ತುಂಬ ಸಂತೋಷ. ಬಹಳಷ್ಟು ಸಮಿತಿಗಳು ಉದ್ಘಾಟನೆ ಆಗ್ತವೆ, ಸಮಿತಿಗಳು ಅಲ್ಲಲ್ಲಿ ಹುಟ್ಟುಕೊಳ್ತವೆ, ಆದರೆ ಮಕ್ಕಳ ಅಭಿವೃದ್ಧಿಗಾಗಿ ಶಿಕ್ಷಣಕ್ಕಾಗಿ ಸಹಾಯ ಮಾಡುವಂಥ ಸಮಿತಿಗಳು ಬಹಳ ಕಡಿಮೆ. ಅವರು ಯಾವುದೋ ಒಂದು ಸಂಸ್ಥೆಗೆ ಕೊಡ್ತಾರೆ, ಅದ ನಂತರ ಅದು ಮುಂದುವರಿಯುತ್ತಾ ಇಲ್ಲ, ನಂತರ ಅದು ಹೇಗೆ ಅಭಿವೃದ್ಧಿ ಹೊಂದಿದೆ ಅಂತ ಅದರ ಹಿಂದೆ ಆ ಸಮಿತಿ ಕೇಳುವಂಥ ಸಂದರ್ಭವೂ ಬರುವುದಿಲ್ಲ. ಆದ ಕಾರಣ ಈ ಸಮಿತಿ ನಮ್ಮ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ, ನಮ್ಮ ಮಕ್ಕಳ ಶಿಕ್ಷಣ ಹಾಗೂ ಅಭಿವೃದ್ಧಿಗಾಗಿ. ಆ ಉದ್ದೇಶ ಈಡೇರಲಿ. ಈ ಸಮಿತಿಯ ಹೆಸರು ನಮ್ಮ ಜಿಲ್ಲೆಯಲ್ಲೇ ಅಲ್ಲ ರಾಜ್ಯದಲ್ಲೂ ಪ್ರಚಾರವಾಗಲಿ, ಅವರ ಉದ್ದೇಶ ಈಡೇರಿ ಅವರಿಗೆ ಹೆಚ್ಚೆಚ್ಚು ಬೇರೆ ಬೇರೆ ಕಡೆಯಿಂದ ಅವರಿಗೆ ಸಹಾಯಾರ್ಥ ಬರಲಿ ಅಂತ ನಾನು ಆಶಿಸ್ತಾ, ಕುಡ್ಲ ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿದ ಗ್ರಂಥಪಾಲಕರು ಡಾಕ್ಟರ್ ಪುರುಷೋತ್ತಮ್ ಗೌಡ ಎಂ ಗುರ್ಕಾರ್ವಹಿಸುತ್ತಿದ್ದರು. ಅಸೇಗೋಡಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು ದಯಾನಂದ ಎ ಕುಂಟಲಗುರಿ, ಕೊಣಾಜಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆದ ಮುಖ್ಯೋಪಾಧ್ಯಾಯರು ಶ್ರೀಮತಿ ಚಂದ್ರಿಕಾ, ಉಚ್ಚಿಲಗುಡ್ಡೆ ಹಿರಿಯ ಪ್ರಾಥಮಿಕ ಶಾಲೆದ ಅಧ್ಯಾಪಕರು ಚಂದ್ರಶೇಖರ್ ಎಚ್, ವಿದ್ಯಾನಿಧಿ ಸಮಿತಿಯ ಉಪಾಧ್ಯಕ್ಷರು ಶ್ರೀಮತಿ ಪ್ರೀತಿ, ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಸವಿತಾ ಬೊಕ್ಕ ಶ್ರುತಿ ಪ್ರಾರ್ಥನೆ ಪಂಡೇರು. ಪ್ರಸಾದ್ ಬೋಳ್ಮಾರ್ ಸಭೆ ಸ್ಥಾರಿಕೆ ಮಾಡ್ತೇರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿದ ಗೌರವ ಅಧ್ಯಕ್ಷರು ಯಾದವ ಅಸೇಗೋಳಿ ಪ್ರಾಸ್ತಾವಿಕವಾದ ಪಾತಿರೇರು. ಆದರೆ ಆ ಬಡವರಿದ್ದಾರಲ್ಲ, ಅದು ದೊಡ್ಡ ಮನಸ್ಸು. ಎಲ್ಲರಿಗೆ ಶಿಕ್ಷಣ ಬೇಕಂತ ಈ ಸಮಿತಿಯನ್ನು ನಾವು ಎಲ್ಲ ಸದಸ್ಯರ, ಈ ಸಮಿತಿಯಲ್ಲಿರುವ ಎಲ್ಲ ಸದಸ್ಯರ ಸಹಾಯಾರ್ಥದಿಂದ ನಾವು ಈ ಸಮಿತಿಯನ್ನು ಮಾಡಿರ್ತೇವೆ. ಆದರೂ ಈ ಸಮಿತಿಗೆ ಒಂದು ಹೆಸರು ಇಡಬೇಕಂತ ತುಂಬ ಆಲೋಚನೆ ಮಾಡಿ ಅದನ್ನು ಯಾವ ರೀತಿ ಸಮಿತಿಗೆ ಒಂದು ಹೆಸರು ಇಡಬೇಕಂತ ನೆನಪಿಸುತ್ತಾ, ಅದು ಕೊನೆಗೆ ಆಗುವಾಗ ನಾವೊಂದು ಹೆಸರು ನಿರ್ಧಾರ ಮಾಡಿದೆವು. ಏನಂತ ಹೇಳಿದರೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಉಲ್ಲಾಲ ತಾಲೂಕು ಅಂತ. ಈ ಉಲ್ಲಾಲ ತಾಲೂಕು ಏಕೆ ತೆಗೆದಂದರೆ, ನಾವು ಇದು ನನ್ನ ನೇತೃತ್ವದಲ್ಲಿ ನಾವು ಬೇರೆ DSS ನಮ್ಮ ಸಂಘಟನೆ ಉಂಟು, ಅದರನ್ನು ಸಹ ನಾವು ಅದರಲ್ಲಿ ಕೆಲವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾವು ಇಷ್ಟ ತನಕ 9 ಕಾರ್ಯಕ್ರಮ ಅದರ ಸನ್ಮುಖದಲ್ಲಿ. ಆದರೆ ಈಗ ಇದು 10ನೇ ನಮ್ಮ ಕಾರ್ಯಕ್ರಮ ಸಮಿತಿದು. ಏಕೆಂದರೆ ಈ ಸಮಿತಿಯಲ್ಲಿ ನಾವು ಎಲ್ಲ ಧರ್ಮದವರನ್ನು ನಾವು ಒಗ್ಗಟ್ಟಿನಿಂದ ತೆಗೆದುಕೊಂಡು ಈ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಈ ಸಮಿತಿಯಲ್ಲಿ ಈಗಾಗಲೇ ನಾವು ಕನಿಷ್ಠ ಈಗ 60 ಸದಸ್ಯರು ಇದ್ದಾರೆ. ಆದರೂ ನಾವು ಈ ಸಮಿತಿಯಲ್ಲಿ ಈಗ ನಾವು 24 ಸದಸ್ಯರನ್ನು ಸದಸ್ಯರಾಗಿ ನೇಮಕ ಮಾಡಿದ್ದೇವೆ. ಅಧ್ಯಕ್ಷರು ನಾಗೇಂದ್ರ ಪ್ರಸಾದ್ ಸಭೆ ನೆತ್ಕೊಂಡಿರು. ಶ್ರೀಮತಿ ಸವಿತಾ ಸೊಲ್ಮೆ ಸಂದಾಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇದೀಗ ಹೊಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಯಾಪಲತು ಒಂದು ಪ್ಲೇ
ಹೊಸಕುರಾಲ್ 24x7.